ಇತ್ತಲಾವಣನು ನಡು ನಿಶಿಯಳು ಸರ್ವಾಭರಣಭೂಷಿತನಾಗಿ ಬಂದ ಕ್ಷಣಿ ಜನ ಕಾಣುವುದಿಲ್ಲಲ್ಲ, ಸ್ವರ ಬೇರೆ ಯಾರ್ದಲ್ಲ, ಅವರದ್ದೇ ಸ್ವರ ಇದು. ಜನ ಕಾಣುವುದಿಲ್ಲ. ಜನ ಯಾಕೆ ಕಾಣುವುದಿಲ್ಲ? ಅದೇ ಸಮಸ್ಯೆ. ನಮ್ಮ ಒಡೆಯನ ಸ್ವರ ಅದೇ, ಜನ ಕಾಣುವುದಿಲ್ಲ. ಸ್ವರವೂ ಅದೇ, ಜನವೂ ಅದೇ. ಅಂದ್ರೆ ನೀವು ನಾನೇ ನಿನ್ನ ಒಡೆಯ ಅಲ್ವೇನೋ? ರಾವಣೇಶ್ವರರು ನೀವ? ನಾನೇ. ಸಾಧ್ಯವೇ ಇಲ್ಲ. ಇದು ರಾವಣ ಅಂತೇಳಿ ಯಾವ ಕಾರಣಕ್ಕೂ ನಾನು ನಂಬುವಲ್ಲ. ಯಾಕೆ? ಇದು ರಾವಣನೇ. ಇದು ರಾವಣ. ಈಗ ರಾವಣ ಆಗಬೇಕು ಅಂತಾದ್ರೆ ಏನಾಗಬೇಕು? ಹಾಗಲ್ಲ, ರಾವಣ ಕಂಡ ದಿನ ಹೊಸತ ನಾವು. ರಾವಣ ಅಂದ್ರೆ ಹೇಗೆ ಹೇಗೆ ಈ ರೀತಿಯಲ್ಲಿ ಬರ್ಲಿಕ್ಕೆ ಉಂಟ ರಾವಣ? ಮತ್ತೆ ಹೇಗೆ ಬರುದು? ರಾವಣ ಬರುವಾಗಲೇ ಗೊತ್ತಾಗ್ತದೆ ಬಂದ ಅಂತೇಳಿ. ಯಾಕೆ? ನೀವು ಪ್ರವೇಶ ಮಾಡುವ ಮೊದಲೇ 3 ಕೂ ಹಾಕಿಯೇ ಬರುದು ನೀವು. ಹೇಗೆ? ಆ ರೀತಿಯಲ್ಲಿ 3 ಕೂಗನ್ನು ಹಾಕಿ ಒಳ ಪ್ರವೇಶ ಮಾಡಿ ಮತ್ತೆ 3 ಕೂ ಹಾಕ್ಲಿಕ್ಕೆ ಉಂಟು. ಇದು ಎಂತ ಇಲ್ಲ, ಸ್ವರ ಮಾತ್ರ ಕೇಳ್ತಾ ಉಂಟು. ಅದೇ ದಿನ ಅದು ಬೇಕು. ಹೌದಾ? ಇದಾಗಲ್ಲ. ಎಂತದಿದು? ಅಂದ್ರೆ ಇದುವರೆಗೆ ನೀನು ಈ ರಾವಣನನ್ನ ಕಾಣಲಿಲ್ಲ. ಈ ಜಾತಿ ರಾವಣ ನಾನು ಕಾಣಲಿಲ್ಲ. ಘೋರ ರಾವಣನನ್ನ ಕಂಡಿದ್ದೀಯ. ಹೌದಪ್ಪ. ನೀನು ಹೇಳಿದ್ದು ಘೋರ ರಾವಣನ ವಿಚಾರ. ಹೌದು. ಸಭಾ ಪ್ರವೇಶ ಮಾಡುವಾಗ 3 ಕೂಗು ಹಾಕಿಯ ಪ್ರವೇಶ ಮಾಡುವವನು ಈ ರಾವಣ ಅಲ್ವಾ? ಸಭಾ ರಾವಣನನ್ನ ಕಂಡಿದ್ದೀಯ. ಹೌದು. ಇವನು ಯಾವ ರಾವಣ ಗೊತ್ತಾ? ಯಾವ ರಾವಣ? ಸುಂದರ ರಾವಣ. ಇದು ಘೋರ ರಾವಣ ಅಲ್ಲ, ಸುಂದರ ರಾವಣ. ಇವತ್ತು ಸುಂದರ ರಾವಣನಾಗಿ ನಾನೇ ಬರ್ತೇನೆ ಎನ್ನುವ ಕಲ್ಪನೆ ನನಗೇ ಇರಲಿಲ್ಲ. ಗೊತ್ತಾಯ್ತು ನನಗೆ. ಇದು ಕೊನೆಯ ಕ್ಷಣದ ಬದಲಾವಣೆ. ಬಹುಶಃ ಯಾರೋ ಹೇಳಿದ್ರು ಏನಂತ, ನೀವೇ ಮಾಡಬೇಕು ಅಂತೇಳಿ. ಯಾರೋ ಮಾಡಬೇಕು ಅಂತ ಹೇಳಿದ್ದಕ್ಕೆ ಮಾಡುವುದಲ್ಲ, ಎಲ್ಲಿ ಹೋಗಿ ಏನು ಮಾಡಬೇಕೋ ಅದನ್ನೇ ಮಾಡುವವ ಈ ರಾವಣ. ಹಾಗಾಗಿಯೇ ನೀವು ಈ ರೀತಿಯಾಗಿ ಬಂದದ್ದು. ಹೇಗ ಶೃಂಗಾರ? ನನಗೆ ಆಶ್ಚರ್ಯವಾಯ್ತು ಒಡೆಯ. ನನ್ನ ಕಣ್ಣನ್ನು ನಾನು ನಂಬದ ಹೋದೆ. ಕಾರಣ ಯಾವತ್ತು ಈ ರೀತಿ ಶೃಂಗಾರ ರಾವಣನವು ನೋಡಿದ್ದಿಲ್ಲ. ಯಾವಾಗ ನೋಡಿದ್ದು ಘೋರ ರಾವಣನ್ನೇ. 10 ತಲೆ 20 ಕರೆಗಳು. ಇವತ್ತಾಗಲ್ಲ. ಇದು ಎಂತದ್ದು ಮಾರ್ರೆ? ಇದು ಏನು ಚಂದ ಅಂತ ನಿಜವಾಗಿ ವರ್ಣನೆ ಮಾಡ್ಲಿಕ್ಕೆ 1 ನಾಳಿಗೆ ಸಾಕಾಗುದಿಲ್ಲ ನೋಡಿ. ಇದ್ದದ್ದು ಮಂದೆ ಆದ್ರಿಂದ ಅದರಲ್ಲೇ ಸುಧಾರಿಸ್ಕೊಂಡು ಹೇಳು. ಅದರಲ್ಲೇ ಹೇಳ್ತೆ, ಬೇರೆ ಉಪಾಯ ಇಲ್ಲಲ್ಲ. ಹಾಗಾಗಿ ಹೇಳುವುದು. ಎಂತ ಒಂದು ಮುಂಡಗಾಸು. ಎಂತ ಮುಂಡಗಾಸು? ತಲೆ ಕಟ್ಟಿದಿರಲ್ಲ, ಮುಂಡಾಸು. ಅದೇ 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 ಮುಂಡಾಸು. ನಿಜವಾಗಿ ನೀವು ಕಟ್ಟಿದ್ರಿಂದ ಅದು ಮುಂಡಾಸು. ಕೆಲವರು ಕಟ್ತಾರೆ, ನೀವಂತಲ್ಲ. ಬಹಳ ಜನ ಕಟ್ಟುವವರು ತಲೆಗೆ ಮುಂಡಾಸು ಕಟ್ತಾರೋ ಅಲ್ಲ ಮುಂಡಾಸಿಗೆ ತಲೆಯನ್ನು ಕಟ್ತಾರೋ ಗೊತ್ತಾಗುದಿಲ್ಲ. ತಲೆಗೆ ಮುಂಡಾಸು ಕಟ್ಟುವುದಕ್ಕೂ ಮುಂಡಾಸಿಗೆ ತಲೆ ಕಟ್ಟಿದ್ದಾರೆ ಅಂತ ಅನುಮಾನ ಬರುವುದು ಹೇಗೆ? ಮೊದಲು ಕಟ್ಟುವಾಗ ಕುತ್ತಿಗೆ ಹೀಗೆ ಇರ್ತದೆ. ಕಟ್ಟದ ಮೇಲೆ ಕುತ್ತಿಗೆ ತಿರ್ಗ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅಷ್ಟು ಹೊಡೆದಲ್ಲ ಯಾಕೆ ಕಟ್ಟಬೇಕು ಮಾರ್ರೆ? ಅಲಂಕಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚು ಕಟ್ಟು. ಗೋಣಿನ ತ್ರಾಣವನ್ನು ಗೊತ್ತಿಲ್ಲದೆ ಹೊರೆ ಹೊತ್ತಾಗ ಆಗ್ತದೆ. ನಿಜವಾಗಿ ಇದು ಮುಂಡಾಸು ಕಟ್ಟಿದ್ದಲ್ಲ, ಇದು ಹುಟ್ಟಿ ಬಂದದ್ದು. ಅಷ್ಟೇ ಅಲ್ಲ, ಆ ತಲೆಯಲ್ಲಿ ನೋಡಿ ತುರಾಯಿ ತುರಾಯಿ, ಆಮೇಲೆ ತಾವರೆ ತಾವರೆ, ಅದು ಬೆಳ್ಳಿದೆ. ಬೆಳ್ಳಿಯದ್ದೆ. ಆಶ್ಚರ್ಯ ನೋಡಿ, ಏನು ಇದು ಸ್ವರ್ಣ ಲಂಕೆ. ಹೌದು. ನಿಮ್ಮಲ್ಲಿ ಬಂಗಾರಕ್ಕೆ ಕಡಿಮೆ ಉಂಟ, ಆದ್ರೆ ಬೆಳ್ಳಿಯನ್ನು ಹಾಕಿದ್ದೀರಿ. ಯಾಕೆ? ಯಾಕೆ? ಬೆಳ್ಳಿ ಉಂಟು ಅಂತ ತೋರಿಸ್ಕೊಳ್ಳಿಕ್ಕೆ ಅಲ್ವಾ? ಖಂಡಿತ. ಮತ್ತೆ ಇಲ್ಲದೆ ಹೋದ್ರೆ ಕುಬೇರನನ್ನೇ ಓಡಿಸಿದವರು ನೀವು. ವೈಷ್ಣವನನ್ನ ಓಡಿಸಿ ನಿಮಗೇನು ಬಂಗಾರಕ್ಕೆ ಕಡಿಮೆ ಉಂಟಾ? ಗಟ್ಟೆ ಕೇಳುವುದಿದ್ರೆ ನಮ್ಮಲ್ಲಿದ್ದವ್ರ ಪೈಕಿಯಲ್ಲಿ ನಿಮ್ಮಲ್ಲಿದ್ದಷ್ಟು ಬಂಗಾರ ಮತ್ತೆ ಯಾರ ಹತ್ರ ಇಲ್ಲ. ನಿನಗೆ ಬ್ಯಾಡದೇ ಸುದ್ದಿ ಎಲ್ಲ ಬೇಡ, ಇಲ್ಲಿದ್ದು ಮಾತ್ರ ಹೇಳು.
ಅಲ್ಲ ಬೇಡ ಅಂತ ಹೇಳಿದಲ್ಲ ನಾನು. ಈ ರಾವಣನಲ್ಲಿ ಇದ್ದಷ್ಟು ಬಂಗಾರ ಮತ್ತೆ ಬೇರೆ ಹತ್ರ ಉಂಟಾ? ಬೇಡಪ್ಪ, ಉಳಿದವರಲ್ಲಿ ಇದ್ರೆ ಅವ್ರು ರಾವಣ ಆಗ್ತಾರ? ಆಗುದಿಲ್ಲ. ಹಾಗಾಗಿ ನೋಡಿ ತುರಾಯಿತ ಅವರೇ ಅಷ್ಟೇ ಅಲ್ಲ, ಅಬ್ಬಬ್ಬ ಭುಜ ಕೀರ್ತಿ ನೋಡಿ. ಹೇಗ ಭುಜ ಕೀರ್ತಿ? ನಿಜವಾಗಿ ಭುಜ ಕೀರ್ತಿ ಅಂತ ಹೇಳಿದ್ರೆ ನಿಮ್ಮ ಭುಜದಲ್ಲಿ ಉಂಟಲ್ಲ ಅದಕ್ಕೊಂದು ಕೀರ್ತಿ, ಇಲ್ಲಿರ ಪ್ರಯೋಜನ ಇಲ್ಲ. ಹೌದಾ? ಆಮೇಲೆ ಎದೆಹಾರ ಅಷ್ಟು ಅಚ್ಚುಕಟ್ಟು, ಅಷ್ಟು ಚಂದ ಅದು. ಆಮೇಲೆ ವೀರಗಸೆ ನೋಡಿ, ನೀವು ಕಟ್ಟಿದ್ರಿಂದ ವೀರಗಸೆ ಆಯ್ತು. ಕೆಲವರು ವೀರಗಸೆ ಅಂತಲೇ ಕಟ್ತಾರೆ, ಅದು ಮತ್ತೆ ಕುಣಿದು ಕುಣಿದು ಕೆಳಗೋಗಿ ಜಾರಿ ವೀರಗಸೆ ಹೋಗಿ ಅದು ಕಾಲ್ ಕಸ ಆಗ್ತದೆ. ನಿಮ್ಮದ್ದು ಹಾಗಲ್ಲ, ವೀರಗಸೆ ಆಗಿದೆ. ಆಮೇಲೆ ಮೂಕೊಪ್ಪುವಂತ ಮೀಸೆ, ಪೌರುಷದ ಪಟಾಕೆ ಹೊಡಿಸ್ತೇನೆ ಈಗ. ಪೌರುಷದ ಪತಾಕೆ ಅಷ್ಟು ಚಂದ, ತಿದ್ದಿ ತೀಡಿ ಒಪ್ಪ ವಾರಣ ಮಾಡಿದ ಮೀಸೆ. ಅದೇ ಇದು ಹುಟ್ಟಿದ್ದೋ ಅಲ್ಲ ಹಚ್ಕೊಂಡು ಬಂದದ್ದು? ಇದು ಹುಟ್ಟಿದ್ದೆ. ಕಾಣುವವ್ರ ಕಣ್ಣಿಗೆ ಹುಟ್ಟಿದ್ದ ಕಾಣುವುದಿಲ್ಲ, ನೀವು ಹಚ್ಕೊಂಡು ಬಂದಾಗೆ ಕಾಣ್ತಾ ಉಂಟು. ಅಷ್ಟು ಚಂದ, ಅಷ್ಟು ಚಂದ, ಅಷ್ಟು ಅಂದ, ಆಯಾ ಆಕಾರ. ಇದೆಂತ ಕತೆ ಮರ್ರೆ? ಏನಾಯ್ತಾ? ಮಳೆ ಬರ್ತದೆ ಹಾಗೆ? ಒಂದು ಅಪಶಕುನ ಮಾತಾಡ್ಬೇಡ. ಯಾಕೆ? ಅಲ್ಲಿ ಒಂದು ನಕ್ಷತ್ರ ಕಾಣುವುದಿಲ್ಲ ಅಂತ ಹೇಳಿದ್ದ. ನಕ್ಷತ್ರ ಎಲ್ಲೂ ಅಲ್ಲಿಲ್ಲ, ಎಲ್ಲಿ ಹೋದು ಅಂತ ಲೆಕ್ಕ ಹಾಕಿ ತಿರುಗಿ ನೋಡಿದ್ರೆ ನಕ್ಷತ್ರ ಅಲ್ಲಿದ್ದಲ್ಲ, ಎಲ್ಲ ಇಲ್ಲೇ ಉಂಟು ಮರ್ರೆ. ನಿಮ್ಮ ಬಟ್ಟೆಯಲ್ಲಿ ಬಟ್ಟೆ ಪೀತಾಮ್ರ ಚಕ 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 ಹೊಳಿತದೆ, ಅಂತ ಹೊಳಿತಾ ಉಂಟು. ಕಣ್ಣು ಕೋರೈಸಬೇಕು. ಅದಕ್ಕೆ ಹೇಳಿದ್ದು. ಮತ್ತೆ ಮಳೆ ಬರೋದಿಲ್ಲ, ಹೆದರ್ಬೇಡ ನೀವು. ವಿಷಯ ಹೇಳಿದ್ ನಾನು. ನಕ್ಷತ್ರ ಇಲ್ಲೇ ಮನೆ ಮಾಡಿದ್ದೆವು ಎಂಬ ರೀತಿಯಲ್ಲಿ ವಾಸವಾಗ್ತಾ ಉಂಟು. ದೂತ ಓಡೆಯ, ಹಾಗಾದ್ರೆ ಇಷ್ಟೆಲ್ಲ ಶೃಂಗಾರ ಯಾಕೆ? ಯಾಕೆ? ಹಿಂದೊಂದು ಸಂದರ್ಭದಲ್ಲಿ ವಿಷ್ಣುವಸು ಕೈಕಸೆಯರ ಮಗನಾಗಿ ಹುಟ್ಟಿದಂತ ತಾನು ತನ್ನ ಭುಜಬಲದ ಮೂಲಕವಾಗಿ ಹಿಂದೆ ಸುವರ್ಣ ಲಂಕೆಯನ್ನು ಆಳುತ್ತಿದ್ದಂತಹ ವೈಶ್ರವಣನನ್ನ ಬಲಿತಟ್ಟಿ ಅವನಲ್ಲಿರುವಂತಹ ಪುಷ್ಪಕ ವಿಮಾನವನ್ನ ನೋಡಿ ಯಾರ ಹತ್ರ ಉಂಟಾ? ಸುವರ್ಣ ಲಂಕೆಯನ್ನ ಪಡೆದುಕೊಂಡವ ನಾನು, ಬ್ರಹ್ಮದೇವನನ್ನು ಒಲಿಸಿಕೊಂಡವ, ಲೋಕದಲ್ಲಿ ಪಂಚಕ್ಷೇತ್ರೋದ್ಭವವನ್ನು ಮಾಡಿದವ ಯಾರು ಕೇಳಿದ್ರೆ ಅದು ಈ ರಾವಣ. ಚತುರ್ದಶ ಭುವನದನ್ನ ಯಾರು ಕೇಳಿದ್ರೆ ಅದು ಈ ರಾವಣ. ನಾನೀಗ ಆಜ್ಞೆ ಮಾಡಿದ್ರೆ ಬ್ರಹ್ಮದೇವ ಬಂದು ಪಂಚಾಂಗ ಹಿಡಿದು ಕುಳಿತುಕೊಳ್ಳುವುದು ಎಲ್ಲಿ ಕೇಳಿದ್ರೆ ಅದು ಈ ರಾವಣನಲ್ಲಿ ಆಸ್ಥಾನದಲ್ಲಿ. ಹೌದಾ? ಇಬ್ಬರಿಗೆಯನ್ನ ಏರಬೇಕು ಅಂತಾದ್ರೆ ಅಷ್ಟ ದಿಕ್ಪಾಲಕರು ಬಂದು ನಮ್ಮನೆಯಲ್ಲಿ ಮೆಟ್ಟನಾಗಿರ್ತಾರೆ. ಅದು ಈ ರಾವಣನ ಯೋಗ್ಯತೆ. ಇಷ್ಟು ಯೋಗ್ಯತೆ ಇರುವಂತ ರಾವಣನಿಗೆ ಸುಂದರಿ, ಪರಮ ಸುಂದರಿಯಾದಂತ ಮಡದಿಯಾದಂತಹ ಮಂಡೋದರಿಯ ಮಗ್ಗುಲಲ್ಲಿ ಮಲಗಿದರು ನಿದ್ರೆ ಬಾರದೆ ಹೋಯ್ತಲ್ಲ. ಶಕಿ ಶಕೆ ಬಹಳ ಉಂಟು ಪಾಪಿ. ನಾನು ಯಾವ ಭೋಗದಲ್ಲಿ ಮಾತಾಡ್ತಾ ಇದ್ದೇನೆ? ತಕೊಂಡು ಬಂದು ಶಕೆಯೇ. ನೀವು ಮಾತಾಡಿದ ಹಾಗೆ ನಾನು ಮಾತಾಡಿದ ನನಗೂ ನಿಮ್ಗೆ ವ್ಯತ್ಯಾಸ ಏನುಂಟು? ವ್ಯತ್ಯಾಸ ಎನ್ನುವ ಪ್ರಶ್ನೆ ಅಲ್ವಾ? ರಾವಣನಿಗೆ ಅಂತಃಪುರದಲ್ಲಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಹಾಗಾಗುವುದಕ್ಕೆ ಸಾಧ್ಯ ಉಂಟು. ಅದೇ ಹೇಳುದು ನಾನು, ಅಂಥದ್ರಲ್ಲಿ ನಿಮ್ಗೆ ಮಲಗಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅಷ್ಟು ಶಕೆಯಲ್ಲ, ಹೆಣ್ಣಪ್ಪಳ ಕಾರಣದಿಂದಾಗಿ ಪ್ರಾರಂಭವಾದಂತಹ ಸಮಸ್ಯೆ. ಆ ಶಕೆ ನನ್ನ ತಂಗಿಯಾದಂತಹ ಶೂರ್ಪನಖಿಯ ನಾಸವನ್ನ ಕತ್ತರಿಸಿದವ ಆ ರಾಮ. ಆ ಪ್ರತಿಕಾರವನ್ನು ತಿಳಿಸುವುದಕ್ಕೆ ಬೇಕಾಗಿ ಅವನ ಮಡದಿಯಾದಂತಹ ಸೀತೆಯನ್ನ ಕರೆದು ತಂದವನು ನಾನಿದ್ದೇನೆ. ಆದ್ರೆ ಹೇಳುವುದೇನು? ಏನು ಕತ್ಕೊಂಡು ಬಂದ ಅಂತೇಳಿ. ನಿಜವಾಗಿ ನೀವು ಸೀತೆಯನ್ನು ಕತ್ಕೊಂಡು ಬಂದದ್ದಲ್ಲ, ನೀವು ತರುವಾಗ ಅಲ್ಲಿ ಯಾರು ಇರ್ಲಿಲ್ಲ ಅಷ್ಟೇ. ಅದಕ್ಕೆ ನಾನು ಹೊಣೆಯ? ನೀವು ಹೊಣೆ ಅಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ. ಮತ್ತೆ ಕಳ್ಳ ಕದಿಯುವುದು ಯಾವಾಗ? ಯಾರು ಇಲ್ದಾಗಲೇ ಕದಿಯುವುದು. ಹೌದಾ? ಹೌದು. ಯಾರು ನೀವು ಮಾಡಿದ್ದು ಅದನ್ನೇ. ನಾನು ಕಳ್ಳ ಅಂತ ಹೇಳುವುದೇನೆ? ಆಗಲ್ಲ ಆಗಲ್ಲ. ಯಾರು ಇಲ್ದಾಗ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ದ. ಯಾರು ಇಲ್ಲದೆ ಇದ್ದಾಗ ಕದ್ಕೊಂಡು ಬಂದದ್ದಲ್ಲ. ನಾನು ಹೋದಾಗ ಅಲ್ಲಿ ಯಾರು ಇರ್ಲಿಲ್ಲ, ಅವರು ಪ್ರಾರಬ್ಧ. ಯಾರು ಇಲ್ಲದಿರುವಾಗ ಮಾಡಿದ್ದೇ ನೀವು. ಹಾಗಂತ ಕರೆತರುವಾಗ ಯಾರು ಅಡ್ಡಾಯಿಸ್ತಿಲ್ವಾ? ಜಟಾಯು ಪಕ್ಷಿ ಅದನ್ನು ಕತ್ತರಿಸಿ ಬರ್ಲಿಲ್ವ ನಾನು? ಅಲ್ವಾ? ಹಾಗಾದ್ರೆ ಯಾರು ಅಡ್ಡಾಯಿಸ್ಲಿಲ್ಲ ಅಂತ ಹೇಳುವುದಕ್ಕಾಗುದಿಲ್ಲ. ಯಾವತ್ತು ಆ ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದ್ನೋ ಆ ಕ್ಷಣದಿಂದ ಈ ಕ್ಷಣದವರೆಗೆ ನಿದ್ದೆ ಬರುತ್ತಿಲ್ಲ. ಹಾಗಾಗಿ ಅದೇ ಚಿಂತೆಯಾಗಿ ಹೋಗಿದೆ. ಅದೇ ಚಿಂತೆಯಾಗಿ ಹೋಯ್ತು. ಅದಕ್ಕೆ ಬೇಕಾಗಿ ಆ ಸೀತೆಯ ಮನವನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಸುಂದರವಾದಂತಹ ಶೃಂಗಾರ. ಓ ಹಾಗೆ ಘೋರ ರಾವಣ ಆಗಿ ಹೋದ್ರ ಪ್ರಯೋಜನ ಇಲ್ಲ ಅಂತ ಹೇಳಿ ಸುಂದರ ರಾವಣರಾಗಿ ಹೊರಟಿದ್ದೀರಾ? ಹೋಗಬೇಕು ಅಂತಾದ್ರೆ ಹೀಗೆ ಹೋಗುವುದೇನೋ ಸರಿಯಲ್ಲ. ಅದಕ್ಕೆ ಬೇಕಾಗಿ ವ್ಯವಸ್ಥೆ ಬೇಡವಾ? ಬೇಕು. ಹೊಗಳಿಕೆಗೆ ಉಬ್ಬದ ಬಟ್ಟೆ ಆಭರಣಗಳಿಗೆ ಮನಸೋಲದ ಹೆಣ್ಮಕ್ಕಳು ಯಾರಿದ್ದಾರೆ ಅಲ್ವಾ? ಹೆಣ್ಣು ಮಕ್ಕಳು ಮರಳು ಆಗ್ಬೇಕಾ? ಅದು ಬೇಕೆ. ಯಾವುದು? ಹೊಗಳಿಕೆ ಬೇಕು. ಹೊಗಳಿಕೆ ಬೇಕು. ಆಮೇಲೆ ಬಟ್ಟೆ ಬಟ್ಟೆ ಆಭರಣ ಹೂ ಇತ್ಯಾದಿ ಇತ್ಯಾದಿ ವಗೇರಿ 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 ಇತ್ಯಾದಿ ಇತ್ಯಾದಿ ವಗೇರಿ ವಗೇರಿ
ಬಗೆಯಿರಿ. ಅದು ಬಿಡು, ತೊಂದರೆ ಇಲ್ಲ. ಹಾ. ಬೇಕಾದ ಸಕಲ ಸಿದ್ಧತೆ ಆಗಬೇಕು. ಎಲ್ಲ ಉಂಟು. ತಗೊಂಡು ಬಾ. ಹಿಡ್ಕೊಂಡಿದ್ದೇನೆ. ಹಿಡ್ಕೊಂಡಿದ್ಯಾ? ಹೌದು. ಒಂಬಾಳ ದೇವಿಗೆ ವಂದಿಗೆ. ಮುಂಬೈ ದೇವಿಗೆ ಒಂದಿಗೆ. ಹೌದಾ? ಮುಂಬೈ ದೇವಿಗೆ ಒಂದಿಗೆ. ಒಂಬಾಳ ದೇವಿಗೆ ವಂದಿಗೆ. ಹಾ. ಮಿತ ಪರಿವಾರವಾದಂತಹ ನಿಮ್ಮೆಲ್ಲರನ್ನ ಕೂಡಿಕೊಂಡು ಹಾ. ಶೃಂಗಾರ ಭರಿತನಾಗಿ ಹಾ. ಹೊರಟದ್ದು ಹಾ. ಅಶೋಕವನಕ್ಕೆ. ಹೇಳಿ ಹೋಗುವ. ಹೇಳು. ತೈತ 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 ಯಾವುದು ಅಂತ? ಓನಾಟ. ಒಂದು ನಿಂತದ್ದೇ ಅಶೋಕವನ. ಅದೇ ಶೋಕವನ. ಆ? ಶೋಕವನ. ಯಾಕ ಶೋಕ? ಅಲ್ಲ. ಶೋಕ ಕಳೆಯುವ ಅಶೋಕವನ. ಅದೇ ಅದೇ. ಅದಕ್ಕೆ ಬೇಕಾಗಿ ಶೋಕ ಕಾಡಬಾರದು ಅಂತ ಹಾ. ಅಶೋಕವನದಲ್ಲಿ ಅವಳು ನೆಲೆಸಿದ್ದು ನಾನು. ಹೌದು. ತಂದಿದ್ದೇನೋ ಗಂಟನ್ನ. ಹೌದು. ಹಾಕು ಕಾಲು ಬುಡಕ್ಕೆ. ಹಾ. ಅಯ್ಯಪ್ಪ. ಯಾರ ಕಾಲು ಬುಡಕ್ಕ? ಕಾಲ್ ಬುಡಕ್ ಹಾಕೆಂದ್ರು. ಯಾರ ಕಾಲು ಬುಡಕ್ಕೆ? ಅದ್ ನೀವು ಹೇಳಲಿಲ್ಲ. ನನ್ನ ಕಾಲು ಬುಡಕ್ಕಲ್ಲ, ಮತ್ತೆ ಅವಳ ಕಾಲು ಬುಡಕ್ಕೆ ಹಾಕು. ಅಲ್ಲಿಡ್ಬೇಕಾ? ಸರಿ. ಕಾಲು ಬುಡಕ್ಕೆ ಗಂಟು ಹಾಕಿದ್ಯೇನೋ? ಹಾಕಿದೆ. ಬಿಡಿಸು ಗಂಟು. ಹಾ. ಅಲ್ಲ, ನಾನು ಅವನ ಹತ್ರ ಹೇಳಿದ್ದೆ ಮರ ಇದೆ, ಅಷ್ಟೆಲ್ಲ ಬಿಗಿಯಾಗಿ ಕಟ್ಟಬೇಡ, ಅವ್ರಿಗೆ ಆಗುದಿಲ್ಲ. ರಕ್ತ ಸಂಚಾರ ಆಗುದಿಲ್ಲ ಅಂತ. ಅದರಲ್ಲಿಯೂ ನೀವು ಇದನ್ನೆಲ್ಲ ಕಟ್ಟುದಿಲ್ಲಲ್ಲ, ದೊಡ್ಡದೇ ಕಟ್ಟುದಲ್ವಾ, ಇದು ಸ್ವಲ್ಪ ಸಣ್ಣದಲ್ಲ, ಇದು ನಿಮ್ ಕೈಗೆ ಆಗುದಿಲ್ಲ. ನನಗೆ ಕೊಟ್ಟಿದ್ದು ಬಿಡಿಸು ಅಂತ ಹೇಳಿದ್ದಲ್ಲ. ಬಿಡಿಸಿ ಗಂಟೆ ಅಂದ್ರೆ ಬೈ ಮಾಡ್ಕೊಂಡೆ. ಯಾವ ಗಂಟನ್ನ? ಯಾವ್ದು? ನೀನು ತಂದ ಗಂಟೆ ಯಾವುದು? ಓ, ಇದು ಈ ಗಂಟು. ಆ ಗಂಟನ್ನ ಬಿಡಿಸು. ಬಿಡಿಸಿ. ಅದರಲ್ಲಿ ಏನುಂಟು? ಹಾ. ಏನು ತಂದಿದ್ದೀಯ? ಹಾ. ಎಲ್ಲ ಅವಳ ಮುಂದೆ ಬಿಡಿಸಿ ತೋರ್ಸ. ಹಾಗೆ ಹಾಗೆ ಎಲ್ಲ ಬಿಡಿಸಿ ತೋರಿಸ್ಬೇಕು. ತೋರ್ಸು. ಅತ್ಯನ್ಸದ್ದು. ಪಾಪಿ ಮಗನೇ, ಯಾವ ಪ್ರಪಂಚಕ್ಕೆ ಯಾವ ರೋಗ ಬಂದು ಯಾರು ಕೆಲಸ ಇಲ್ಲದೆ ಮನೆ ಒಳಗೆ ಕೂತ್ರು ತೊಂದರೆ ಇಲ್ಲ. ನಿನಗೊಂದು ಕೆಲಸಕ್ಕೆ ತೊಂದರೆ ಆಗುದಿಲ್ಲ. ನಾನು ಅಂತ ಗಂಡಾಂತರ ಸ್ಥಿತಿಯಲ್ಲೇ ಕೂತ್ಕೊಂಡು ಮಗ ಅಲ್ಲ ನಾನು. ಇಜತ್ತದ ಮಹಾರಾಜವನ. ಅಲ್ಲ, ನೀವು ಹೇಳಿದ್ರಪ್ಪ ಎಲ್ಲ ಬಿಡಿಸಿ ಇಡು ಅಂತ ಹೇಳಿದ್ರೆ ಅಲ್ವಾ, ನಂಗೆ ಪಕ್ಕದ ತಲೆ ಹೋದದೇ ಮರ ಇದೆ. ಏನಂತ? ನಾನು ನಿಮ್ಮಲ್ಲಿ ಸೇರುವ ಮೊದಲು ನಾನು ವ್ಯಾಪಾರ ಮಾಡ್ಕೊಂಡೇ ಇದ್ದವ. ಏನು ವ್ಯಾಪಾರವಾ? ಈ ಇಂಥದ್ದೇ ವ್ಯಾಪಾರ, ತರಕಾರಿ ವ್ಯಾಪಾರ. ಹಾಗಾಗಿ ಏನೇ ಬಿಡಿಸಿಟ್ರು ಸಾಕು, ನಮ್ಮ ತಲೆ ಹೋಗುದು ಅಲ್ಲಿಗೆ. ಒಂದಕ್ಕೊಂದುವರೆ 100 ಕಾರ ಈರುಳ್ಳಿ 100 ಕಾರ್. ಆಯ್ತಾ? ನೀನು ವ್ಯಾಪಾರ ಮಾಡುವಾಗಲ ಹಾಗೆ ವ್ಯಾಪಾರ ಮಾಡ್ತಿದ್ದೆ ಅಂತ ಮೊದಲು. ಆಗ ಹಾಗೆ ಅದಲ್ಲ, ತಂದದ್ದು ಮಾತ್ರ ಅಲ್ಲ, ತಂದಂತಹ ವಸ್ತ್ರಾಭರಣವನ್ನ ಅವಳಿಗೆ ತೋರಿಸ್ಬೇಕು, ಇಟ್ಕೊಳ್ಳೋದಲ್ಲ. ಹಾಗೆ ಸರಿ ಎಲ್ಲ ತೋರಿಸ್ಬೇಕಲ್ಲ. ತೋರಿಸ್. ನೋಡಿ, ಇದು ಕೈ ಚಿಹ್ನೆ, ಎಲ್ಲ ಚಿನ್ನದ್ದೇ ಇದು, ಅನುಮಾನ ಬೇಡ. ಬೇರೆ ಏನು ಹಾಕಿದ್ದಲ್ಲ, ಎಲ್ಲ ನಿಮಗಾಗಿಯೇ ಮಾಡಿಸಿದ್ದವರು, ಮತ್ತು ಬೇರೆ ಯಾರಿಗೂ ಅಲ್ಲ. ಇದು ಭಾಳ ಚೆಂದ ಉಂಟು ನೋಡಿ, ಹೇಗೆ ಹೊಳಿತಾ ಉಂಟು ಅಂತೇಳಿ. ಎಲ್ಲ ಬಂಗಾರದ, ಒಳ್ಳೆ ಬಂಗಾರ. ಇದು ನಿಮಗೆ ಆಯ್ತಾ? ಆಮೇಲೆ ನೋಡಿ, ಇದು ಭುಜಕೀರ್ತಿ, ಇದು ನಿಮಗೆ ಮಾಡಿಸಿದ್ದು. ಈ ವರ್ಷ ಹೊಸ್ತಿದು, ಮತ್ತು ಯಾರಿಗೂ ಇಂಥದ್ದಿಲ್ಲ, ನಿಮಗೆ ಮಾತ್ರ. ಹಾಗೆ ನಿಮಗಿದು ನೋಡಿ ಎಂತ ಹೊಳಿತಾ ಉಂಟು ಅಂತ. ಈಗ ಎಷ್ಟೇ ಅಲ್ಲ, ಒಂದು 4 ಹನಿ ಮಳೆ ಬೀಳಬೇಕು, ಮತ್ತೆ ಹೊಳಿತದೆ. ನಿನ್ನ ಹತ್ರ ಭವಿಷ್ಯ ಕೇಳಿದ್ನ? ನಾಳೆ ಏನಾಗ್ತದೆ ಕೇಳಿದ್ನ? ಹಾಗಲ್ಲ, ಮೇಲಿದ್ದ ಧೂಳೆಲ್ಲ ಹೋಗಿ ಮತ್ತೆ ಪಳ ಹೊಳಿತದೆ ಅಂತ. ಮತ್ತೆಂತ ನಾನು ಹೇಳುದು, ಎಂಥದ್ದು ರಾವಣನಲ್ಲಿದ್ದಂತಹ ಸಾಮಗ್ರಿಗಳಿಗೆ ಧೂಳು ಹಿಡಿದಿದೆ ಅಂತ ಹೇಳುದು. ಅಲ್ಲ, ವಿಷಯ ಹೇಳಿದ್ದ ಒಳ್ಳೆದು ಅಂತ. ಆಮೇಲೆ ತಗೊಳ್ಳಿ. ಬೇರೆ ಇದು ಇದು ಎದೆಯಾರ ನೋಡಿ, ಇದು ನಿಮಗೆ ಭಾಳ ಒಳ್ಳೆ ಉಂಟು ನೋಡಿ, ಹೇಗೆ ಉಂಟು ನೋಡಿ, ಮರನ್ ತುಂಡು ಹೊಳಿತಾ ಉಂಟು. ಅಲ್ಲ
ಅರ್ಧ ಹಾಕಿ ಕಿತ್ತದ ಉಂಟು ಅಂತ ಎಲ್ಲ ಬಂಗಾರದ್ದೇ ಅದು. ಹಾ ಹಾ, ಇದು ನಿಮಗೆ 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 ತಗೊಳ್ಳಿ 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 ಹೋಯ್ ನಿಮಗೆ. ಇದು ನೋಡಿ, ಇದು ಇಲ್ಲಿ ಕಟ್ಟುದು ಆಯ್ತಾ? ಇಲ್ಲಿಗೆ ಹೀಗೆ ಕಟ್ಟಬೇಕು. ಏಯ್ ಎಂತದ್ದು ಇದೆಂತದ್ದು? ಇಲ್ಲಿ ಕಟ್ಟಬೇಕಲ್ಲ. ಯಾವ್ದದ್ದು? ವೀರಗಸೆ. ವೀರಗಾಸಿ ಎಲ್ಲಿ ಕಟ್ಟು? ಎಲ್ಲಿ? ಅಲ್ಲಿ ಕಟ್ಟುದಾ? ಮತ್ತೆ ಯಾರು ಹೇಳಿದ್ದು ಅಲ್ಲಿ ಕಟ್ಟುದಂತ? ನಾನು ನೋಡಿದ್ದೇನೆ. ಯಾರು? ನಿಮ್ಮ ತಂಗಿ ಇಲ್ಲೇ ಕಟ್ಕೊಳ್ಳು. ಬಾಲ ಶುಭಲಕ್ಕಿ ಅಮ್ಮ ಅದನ್ನಾದ್ರೂ ಕಂಡಿದ್ದೀಯ? ಹೌದೌದು. ನನ್ನ ತಂಗಿ ಕಟ್ಟಬಹುದಾ? ಯಾಕೆ? ಉಳಿದವರ ಸೊಂಟವೂ ಒಂದೇ, ನನ್ನ ತಂಗಿಯ ಕಂಠವೂ ಒಂದೇ. ಹೌದೌದು. ಉಳಿದವರು ಸೊಂಟಾಭರಣ, ಅವ್ರಿಗೆ ಕಂಠಾಭರಣ. ಅದು ಕಟ್ಟುವುದು ಸೊಂಟಕ್ಕೆ. ಆಯ್ತು, ನೀವು ಅಲ್ಲೇ ಕಟ್ಕೊಳ್ಳಿ. ಉಂಟು ತೋರಿಸ್ತೆ. ಯಾವುದು? ಸೀರೆ ಉಂಟಲ್ಲ, ಸೀರೆ ತೋರಿಸು. ನೋಡಿ, ಇದು ಬಹಳ ಒಳ್ಳೆ ಸೀರೆ, ನಿಮಗಾಗಿ ತರಿಸಿದ್ದು. ಇದು ಅಂತಿಂತ ಸೀರೆ ಅಲ್ಲ, ಕಾಸು ಮೀರದ ಸೀರೆ. ಕಾಸು ಮೀರದ ಸೀರೆ. ಯಾವುದು? ಕಾಸು ಮೀರದ್ದು ಕಾಶ್ಮೀರದ ಸೀರೆ. ನಿನಗೆ ಅಲ್ಲಿ ಬಾಯಕ್ಲಿಕ್ಕೆ ಆಗುದಿಲ್ಲ, ನೀ ಇಲ್ಲೇ ಹೇಳು. ಅಲ್ಲೆಲ್ಲ ಬೇಕು. ಎಲ್ಲಿಗೆ? ಅಲ್ಲಿಗೆ ಆಗುದಿಲ್ಲ. ಕಾಶ್ಮೀರದ ಸೀರೆ. ಕಾಶ್ಮೀರದ ಸೀರೆ. ಕಾಶ್ಮೀರದ ಸೀರೆ. ಅಲ್ಲಿ ಕೆಳಗೆ ಬಾಯಬೇಕು ಅಂತ ಹೇಳಿದ್ರಲ್ಲ ವಿಷಯ. ಅಲ್ಲ ಇದು ನಿಮಗೆ ಆಯ್ತಾ? ಇದು ನಿಮಗೆ. ಇದು ನೋಡಿ, ಇದು ಬಹಳ ಒಳ್ಳೇದು. ಇದು ಹೆಣದ ಸೀರೆ. ನಿನ್ನ ಹೆಣಕ್ಕೆ ಮುಚ್ಲಿಕ್ಕೆ ಅದು? ಅಲ್ಲ, ಹೆಣದ ಸೀರೆ. ಹೆಣದ ಸೀರೆ. ಅದೇ ಹೆಣದ ಸೀರೆ. ಇದು ನಿಮಗೆ ತಗೊಳ್ಳಿ. ಇದು ಇದು ಹುಳು ಸೀರೆ. ಇದು ಹುಳುವಾದ ಸೀರೆ. ಹುಳುವಾದ ಸೀರೆ. ಇದು ಹುಳು ರೇಷ್ಮೆಯ ಹುಳದಿಂದ ಸಿದ್ಧಪಡಿಸಿದ ಸೀರೆ. ಅದೇ ಆ ನೂಲಿಂದ ಸಿದ್ಧ ಮಾಡಿದಂತ ಸೀರೆ, ರೇಷ್ಮೆ ಸೀರೆ. ಇದು ನಿಮಗೆ. ಇದು ನೋಡಿ, ಇದು ಬಹಳ ಒಳ್ಳೇದುಂಟು. ಇದು 52 ಮೊಳ ಉಂಟು. ಎಷ್ಟ? 52 ಮೊಳ ಉಂಟು. ಸುಳ್ಳೆಲ್ಲ ಹೇಳ್ಬೇಡ. ಯಾಕೆ? ಸತ್ಯ ಹೇಳು. ತೋರಿಸ್ತೇ ಬೇಕಾದ್ರೆ ಯಾರು? ನಾನು ತೋರಿಸ್ತೇನೆ. ಲೆಕ್ಕ ಮಾಡು. ಲೆಕ್ಕವ ಅಷ್ಟು ಉದ್ದ ಉಂಟು. ನಾನು ನೋಡಿದ್ದೆ ಮರೆಯರೆ. ಎಷ್ಟು? 52 ಮೊಳ ಉಂಟು. ನೋಡ್ತೀರಿ? ಲೆಕ್ಕ ಮಾಡ್ಕೊಳ್ಳಿ. 1 4 6 10 12 4 15 18 30 52. ಅದೆಂತದ ಒಂದೇ ಸರಿ 52ಕ್ಕೆ ಹೋಗುದಾ? ಅದು ಹಾಗೆ, ಅಷ್ಟು ಉದ್ದ ಉಂಟು ಅಂತ. ಆಯ್ತು, ಎಲ್ಲ ನಿಮಗೆ ಹೋಯ್, ಎಲ್ಲ ನಿಮಗೆ ಆಯ್ತಾ? ನೀವು ಉಟ್ಕೊಳ್ಬಹುದು. ಮತ್ತೆ ಅಷ್ಟೇ ಅಲ್ಲ, ಅಲ್ಲಿ ನೋಡಿ ಎಲ್ಲ ಉಂಟು, ಸುಗಂಧ ದ್ರವ್ಯ ಉಂಟು, ಎಲ್ಲ ಮೈಗೆ ಪೂಸಿ. ಅದೇ ಪಿಸ್ ಎಲ್ಲ ಉಂಟು, ಎಲ್ಲ ನೀವೇ ಹಾಕೊಳ್ಳಿ. ನಿಮಗೆಲ್ಲ ನಿಮಗೆ ಅದು ಪರಿಮಳದ ಎಣ್ಣೆ. ಹೋಯ್ ನಿಮಗೆ ಹೋಯ್. ಎಂತ ತೋರಿಸಿದ್ರು ಎಂತ ಬಿಟ್ರು ಒಂದೇ. ಯಾವುದು? ರೇಮಿ ರೇಮಿ ರೇಮಿ. ಏಯ್, ಇನ್ನು ಅವನ ಧ್ಯಾನದಲ್ಲಿಯೇ ನಿರತಳಾಗಿದ್ದಾಳೆ. ಹೌದು. ರಾಮ ಎನ್ನುವ ಧ್ಯಾನ ಬಿಟ್ಟು ರಾವಣನನ್ನು ಜಪಿಸಬೇಕು ಅಂತಾದ್ರೆ ರಾವಣನ ಯೋಗ್ಯತೆ ಏನು, ರಾವಣನ ಎತ್ತರವೇನು, ರಾವಣನ ಆಳ ಏನು ಎನ್ನುವುದನ್ನು ಅವಳಿಗೆ ಸರಿಯಾಗಿ ತಿಳಿಸಿದರೆ ಮಾತ್ರ. ಎಂತದ? ನೀನಷ್ಟು ಮೇಲ್ಬಾಯ ಹಾಕ್ಬೇಡ, ಸ್ವಲ್ಪ ಕೆಳಗೆ ಬಾಯ. ಸರಿಯಾಗಿ ತಿಳಿಸಿದರೆ ಮಾತ್ರ ಒಪ್ಪುವುದಕ್ಕೆ ಸಾಧ್ಯ ಉಂಟು. ಹೌದು ಹೌದು. ನನ್ನ ವಿಚಾರವನ್ನ ಸಂಪೂರ್ಣ ಅರ್ಥವಿಸಿಕೊಂಡಂತ ನೀನು ಏನುಂಟು ಎಷ್ಟುಂಟು ಎಲ್ಲ ಹೇಳ್ಬೇಕು. ನಾನು ಹೇಳ್ಬೇಕಾ ನಿಮ್ ಬಗ್ಗೆ? ನೀನೀಗ ಸದ್ಯಕ್ಕೆ ನೀನು ನಾನಾಗಿ ಹೇಳ್ಬೇಕು. ಹಾನು ಹೀವಾಗುವುದೇ? ಹಾನು ಹೀನು ಅಲ್ಲ, ನೀನು ನಾನಾಗುವುದು. ಒಂದು ನಾನು ರಾವಣ ಆಗುವುದಾ? ನೀನು ರಾವಣ ಆಗಬೇಕು. ನಾವು ರಾವಣ ಆಗುದ ಸಾಯಲಿ ಮಾರಾಯರೆ. ಅಪರೂಪಕ್ಕಾದ್ರೂ ರಾವಣ ವೇಷ ಮಾಡ್ಲಿಕ್ಕಾದ್ರೂ ಅವಕಾಶ ಸಿಕ್ಕಿತ್ತ? ಅವಕಾಶ ಸಿಕ್ಕಿದ್ರೆ ನೀನು ಬಿಡ್ತೀಯ? ನೋಡುವ ನೋಡುವ. ಅವಕಾಶ ಸಿಕ್ಕಿದ್ರೆ ಬಿಡುವ ಮಗ ನೀನು. ಬರೀ ಅವಕಾಶ ಅಲ್ಲ, ಸರಿಯಾಗಿ ವ್ಯವಸ್ಥೆ ಮಾಡಿ ಉಂಟು. ನನಗೆ ಗೊತ್ತುಂಟು ನೀನು ಅದನ್ನೇ ಕಾಯ್ತಾ ಇದ್ದೀಯ ಅಂತ. ಈಗ ನೀನು ರಾವಣನಾಗಿ ಹಾಗೆ ಅವಳ ಮುಂದೆ. ಆದ್ರೆ ಒಂದು, ನಾನು ಹಾಗೆ ಮಾಡ್ಬೇಕು ಅಂತಾದ್ರೆ ನೀವಿಲ್ಲಿ ಇರಬಾರ್ದು. ಮತ್ತೆ ನನಗೆ ದಾಕ್ಷಿಣ್ಯ ಆಗ್ತದೆ ಮಾರಾಯ. ಯಾಕೆ? ನೀವು ಸ್ವಲ್ಪ ಹಿಂದೆ ಹೋಗ್ಬೇಕು. ಆಯ್ತು, ಹಿಂದೆ ಹೋಗು. ಆಯ್ತಾ? ಅಲ್ಲ, ಇದು ತಗೊಳ್ಳುವ. ಕತ್ತಿ ಬೇಕಲ್ಲ? ಏನಾದ್ರು ಬೇಕಾ? ಹೋಗುದೇ ಬೇಡ, ಸಾಕು. 19 ಇರಲಿ, ನಮ್ಗಿದೆ ಸಾಕು. ರಾವಣನಾಗಿ ಹೋಗುದಲ್ವಾ? ರಾವಣನಾಗಿ ನೀವು ಹೋಗುದು ಹೇಗೆ? ಹೋಗು. ಹೀಗಲ್ಲ? ಹೋಗು ನೋಡು ಹೇಗೆ. ಇಷ್ಟು ವರ್ಷ ನನ್ನ ಜೊತೆಗಿದ್ದದ್ದೇ ಯಾಕ? ಹೋಗುವುದು ಹಾಗ? ಹೇಗೆ ಹೋಗುವುದಕ್ಕೊಂದು ಜಾಪ್ ಮಾಡಿ ತೋರಿಸಿ. ರಾವಣ ಹೋಗುವ ಜಾಪೆ ಬೇರೆ.
ಅವಳಿಗೆ ಅರ್ಥ ಆಗ್ತದೆ, ನಿನಗೆ ಅರ್ಥ ಆಗಿ ಸಾಯುವುದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಜಾಪು ಅಂತ ಇರ್ತದೆ. ಮತ್ತೆ ಹೀಗೆ ಹೋಗ್ಬೇಕಲ್ಲ. ಒಮ್ಮೆ ಮಾಡ್ಕೊಡ್ತೇನೆ, ನಾನು ಮಾಡ್ಕೊಡ್ತೇನೆ ನೋಡು. ನೀನು ಮಾಡುವುದನ್ನು ನೋಡಿದ್ರೆ ಬೆಕ್ಕನ್ನು ಕುಂದವ್ರು ಹೇಗೆ ಮಾಡು. ನಾನು ನೀವು ಮಾಡಿದಾಗೆ ಮಾಡಿದ್ದು. ನಾನು ಮಾಡಿದ್ದು ಹೀಗಲ್ಲ, ನಾನು ಬೇರೆ. ಇದು ನೈಜತೆ. ಹೀಗೆ ಹೋಗ್ಬೇಕಲ್ಲ. ಹೀಗೆ ಹೋದ್ರೆ ಅವಳು ಕಂಕುಳ್ ಬಾವ ಕೇಳಿದಂತ ಹೇಳುದು, ಇಲ್ಲಿ ಎಲ್ಲ ಎದ್ದಿದ್ದ ಕೇಳಿದಂತ ಹೇಳುದು. ಅದು ಎತ್ತದ್ದು ಕೇಳುದಿಲ್ಲ, ಅವಳಿಗೆ ಗೊತ್ತಿರ್ತದೆ. ನೋಡು, ನಾನು ಹಿಂದೆ ಇರಲಿ, ನಾನು ಮಾಡ್ತೇನೆ ಸ್ವಲ್ಪ ಆಯ್ತು. ಹೆಸರು ಸೀತಾ. ಸೀತಾ ಸೀತಾ ನಾನು ಯಾರು ತಿಳ್ಕೊಂಡಿದ್ದೀಯ? ಅಂತಿಂತವಲ್ಲ, ದಶಕಂಠ ರಾವಣ, 10 ತಲೆ 20 ಕರಗಳು ಹಾಗಿದ್ದವ ನಾನು. ಎಲ್ಲರೂ ಹೇಳ್ತಾ ಇದ್ದಾರೆ ಒಬ್ಬ ವಿಕಾರ ವಿಕಾರ ಅಂತೇಳಿ. ಅದು ವಿಕಾರ ಅಲ್ಲ, ನಮ್ಮ ಆಕಾರವೇ ಹಾಗೆ. ನಾನು ಮಾಡಿದ ಸಾಧನೆ ಒಂದೇ ಎರಡೇ. ಈಗಲ್ಲ, ಬಾಲ್ಯದಲ್ಲಿಯೇ ಸಾಧನೆ ಮಾಡಬೇಕು ಅಂತ ನೇರವಾಗಿ ಹೋದದ್ದೆಲ್ಲಿಗೆ? ಕೈ ಸಾಲಕ್ಕೆ ಹೋದವ ನಾನು. ಎಂತದಕ್ಕೆ? ಇದು ಕೈ ಸಾಲ ಏನಾದ್ರು ಮಾಡಿಸ್ಲಿಕ್ಕಿತ್ತ? ಅಲ್ಲಲ್ಲ, ಇದು ಕೈಲಾಸಕ್ಕೆ. ಅಲ್ಲಿಗೆ ಹೋಗಿ ನೀ ಎಂತದ್ದು ಹೇಳಿದ್ದೀಗ? ಕೈಲಾಸಕ್ಕೆ. ಕೈಲಾಸಕ್ಕೆ ಹೋದವ ನಾವು. ಯಾಕಾಗಿ? ಆ ಶಿವನ ಬರಬೇಕೆನ್ನುವ ಕಾರಣಕ್ಕಾಗಿ ಆ ಕೈಲಾಸಗಿರಿಯ ಅಡಿಗಡೆ ಕೈಯನ್ನು ಹಾಕಿಕೊಂಡು, ಕೈಯನ್ನು ಸಿಕ್ಕಿಸಿಕೊಂಡು ಒದ್ದಾಟ ಮಾಡಿದವ. ನೀನು ನನ್ನನ್ನು ಹೊಗಳಿಕ್ಕೆ ಹೋದದ್ದ, ತೆಗೊಳ್ಳಿಕ್ಕೆ ಹೋದದ್ದ? ಅಲ್ಲ, ಅದು ವಿಷಯ ಹೌದಲ್ಲ ಮಾರ್ರೆ. ನೀವು ಕೈ ಹಾಕಿ ಸಿಕ್ಕೊಂಡು ಬಿದ್ದದ್ದು ಕತೆ ಬೇಡ. ಓ, ಸಿಕ್ಕಿ ಬಿದ್ದ ಕತೆ ಬೇಡ ಅಲ್ಲ. ಅದ್ರ ಮೇಲೆ ಓ, ನೀವು ತಪ್ಪಿ ಬಂದ ಕತೆ ಬೇಕಲ್ಲ ಅದರಲ್ಲಿ. ತಪ್ಪಿ ಬಂದ ಕತೆ ಅಲ್ವಾ? ಅವನನ್ನ ಮೆಚ್ಚಿಸಿಕೊಂಡ ಕತೆ ಬೇಕು, ಅವನನ್ನ ಒಲಿಸಿಕೊಂಡ ಕತೆ ಬೇಕು. ಹಾಗೆ ಹಾಗೆ ರಾವಣ ಆದದ್ದು ಹೇಗೆ ಅನ್ನೋದು ಬೇಕು. ಅದು ಬೇಕು, ಬೇಕು. ದಶಕಂಠನಾದವ ರಾವಣ ಆದ ಕತೆ ಹೇಳು. ಆ ರೀತಿಯಲ್ಲಿ ಆ ಗಿರಿಯನ್ನ ಎತ್ತಲಿಕ್ಕೆ ಹೋಗಿ ಕಷ್ಟಪಟ್ಟದಲ್ಲ, ಆ ರೀತಿಯಲ್ಲಿ ಎತ್ತವ ನಾನು. ಆಗ ಪರಮೇಶ್ವರನ ಕೆಳಗಿಳಿದು ಬಂದ. ಒಂದೆರಡು ರೀತಿಯಲ್ಲ, ಅವನು ಉಳಿಸ್ಕೊಳ್ಬೇಕು ಅಂತ ಆ ಬುರುಡೆಯನ್ನು ಕತ್ತರಿಸಿ, ಶಿರ ಕಡಿದು ಪುರುಡೆಯನ್ನು ಶಿರ ಕಡಿದು ಪುರುಡೆಯನ್ನಾಗಿಸಿ, ಆಮೇಲೆ ಕರಳನ್ನೇ ಕಿತ್ತು ಹಗ್ಗವನ್ನಾಗಿಸಿ ಸಾಮಗಾನವನ್ನು ಹಾಡಿದವ ನಾನು. ಶಿರ ಕಡಿದು ಬುರುಡೆಯನ್ನು, ನರ ಕಡಿದು ತಂತೆಯನ್ನು ಮಾಡಿ ಅಂತೆಯನ್ನು ಸಾಮಗಾನವ ಪಾಡಿದ. ಎಂತ ಸ್ವರ ಆವಾಗ ನಂದು. ಈಗ ಸ್ವರ ಇಲ್ಲ, ವಿಷಯ ಬೇರೆ. ಹೇಳಿದ್ದು ಸಾಮಗಾನವನ್ನು ಹಾಡಿದವ ನಾನು. ಅಂತ ರಾವಣೇಶ್ವರ. ಹೌದೇನೆ ಸೀತಾ? ಯಾಕೆ ಮಾತಾಡುವುದಿಲ್ಲ? ಮಾತಾಡು ಸೀತಾ, ಮಾತಾಡು ಸೀತಾ. ಸೀತಾ ಕಾಲಿಡಿತದ ಅಮ್ಮಯ್ಯ, ಒಂದು ಮಾತಾಡು. ನಾನು ರಾವಣ ಅವಸ್ಥೆ ಯಾರಿಗೂ ಬೇಡ. ಅಲ್ಲ, ಹೋಗುವಾಗ ಈ ರೀತಿ ಬೇಕಿತ್ತು ನಮಗೆ. ಕಾಲು ಹಿಡಿತ ಬರೈತಿ, ಒಂದು ಮಾತಾಡು ಸೀತಾ. ರಾವಣನ ಪಾತ್ರ ಹಾಳು ಬಿದ್ದು ಹೋಗ್ಲಿಕ್ಕೆ ಯಾಕೆ? ಎಂತ ದೊಡ್ಡ ಕಾಲು ಹಿಡಿಯುವುದಲ್ಲ ಒಡೆಯ. ನೀವಾಗಿ ಮಾತಾಡ್ಲಿಕ್ಕೆ ಹೊರಟೆ, ಪ್ರಯೋಜನ ಕಾಣಲಿಲ್ಲ. ಅಲ್ಲಿ ನೀವಾಗುವುದನ್ನು ಬಿಟ್ಟು ನಾನಾಗಿ ಕಾಲು ಹಿಡಲಿಕ್ಕೆ ಹೋದೆ. ಹಾಗಾದ್ರೆ ಮತ್ತೆ ರಾವಣದಾಗಿ ನಾನು ಹೆಣ್ಣಿನ ಕಾಲ ಬೀಳಲಿಕ್ಕೆ ನನಗೆಂತ ಹುಚ್ಚ? ಬೇಕು ಅಂತ ಕದು ತಂದವರೇ ನೀವು. ಅಲ್ಲಿ ವಿಷಯ ಕರೆ ತಂದವ, ಕರೆ ತಂದದ್ದು ನೀವು. ಕಾಲು ಹಿಡಲಿಕ್ಕೆಲ್ಲ ಹೋಗ್ತೀರಾ. ಆದ್ರೂ ಮಾಡದೆ ಯಾಕೆ? ಯಾಕೆ? ನಿಮಗಾಗಿ ಆದ್ರೂ ಮಾತಾಡ್ಲಿ ಅಂತ ನಾನು ಕಾಲು ಹಿಡಲಿಕ್ಕೆ ಹೋದದ್ದು. ಅಲ್ಲಿಯವರೆಗೆ ರಾವಣ ಹೌದು ಕುಳಿತುಕೊಂಡ ಮೇಲೆ ನೀನು ದೂತಾಗಿದ್ದು, ನನಗಾಗಿ ಕಾಲು ಹಿಡಿಯುವುದಕ್ಕೆ ಮುಂದಾದದ್ದು. ಪ್ರಯೋಜನ ಆಗಿಲ್ಲ. ಯೋಚನೆ ಮಾಡಬೇಕಾದ ಅಗತ್ಯ. ಒಂದು ಕೆಲಸ ಮಾಡಿ, ನಮಗೆ ರಾವಣನ ಪಾತ್ರ ಆಗ್ಲಿಕ್ಕಿಲ್ಲ. ನಾನು ಯಾವಾಗಲೂ ದೂತನಾಗಿ ಇರ್ತೇನೆ, ರಾವಣ ನೀವೇ ಆಗಿ. ಹೌದಾ? ಹೌದು. ಹಾಗಾದ್ರೆ ಬೇಕಾದ್ರೂ ಕರೆಯಿರಿ, ನಾ ಇಲ್ಲೇ ಇದ್ದೇನೆ. ಇದನ್ನೆಲ್ಲ ತಗೊಂಡು ನಾ ತಗೊಂಡೋಗಿ